ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ತಮ್ಮ ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತವು ಎಂಬ ಗ್ರಂಥದಲ್ಲಿ ಶವವನ್ನು ನೋಡಿ ದುಃಖ ಪಡುವವರ ಶೋಕ ನಿವಾರಣೆ ಅನ್ನೋ ಒಂದು ಶೀರ್ಷಿಕೆಯನ್ನು ಶವವನ್ನು ನೋಡಿ ದುಃಖ ಪಡುವವರ ಶೋಕ ನಿವಾರಣೆ. ಎಲ್ಲರ ಜೀವನದಲ್ಲೂ ಎಲ್ಲರಿಗೂ ಅನುಭವ ಇದೆ. ಯಾಕಂದರೆ ಎಲ್ಲರೂ ಯಾರು ತೀರ್ಕೊಂಡಾಗ ಶವ ಸಂಸ್ಕಾರಕ್ಕೆ ಹೋಗಿರ್ತೀವಿ, ಅಕ್ಕಪಕ್ಕದ ಮನೆಗಳಲ್ಲಿ ನೋಡಿರ್ತೀವಿ, ಅಷ್ಟೇ ನಮ್ಮ ಮನೆಗಳಲ್ಲೂ ಕೂಡ ನೋಡಿರ್ತೀವಿ. ಶವವನ್ನು ನೋಡಿದಾಗ ಎಂಥವ್ರಿಗಾದ್ರೂ ದುಃಖ ಬರುವುದು ಸಹಜ. ಅಯ್ಯೋ ಎಲ್ಲರದು ಇಷ್ಟೇ ತಾನೇ, ಏನು ಮಾಡಿದ್ರೇನು ಏನಿದ್ರೇನು ಒಂದಿನ ಬಿಟ್ಟು ಹೋಗಲೇಬೇಕು ಅಂತ. ಇದಕ್ಕೆ ಸ್ಮಶಾನ ವೈರಾಗ್ಯ ಅಂತಲೂ ಕೂಡ ಕರೀತಾರೆ. ಇನ್ನೊಂದು ಪ್ರಸೂತಿ ವೈರಾಗ್ಯ ಅಂತ. ಸ್ತ್ರೀಯು ಗರ್ಭಾವಸ್ಥೆಯಲ್ಲಿ ಇದ್ದಾಗ ಡೆಲಿವರಿ ಟೈಮ್ನಲ್ಲಿ ಹೆರಿಗೆ ಸಮಯದಲ್ಲಿ ಬಹಳ ದುಃಖದಿಂದ ನರಳುವುದು ಉಂಟು, ಹೆರಿಗೆ ನೋವು ತಾಳಲಾರದೆ. ಆಗಲೂ ಕೂಡ ಈ ಸಂಸಾರದ ಅಥವಾ ಪ್ರಾಪಂಚಿಕ ಸುಖಭೋಗಗಳನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿರ್ತಾಳೆ ಅಂತ ಜ್ಞಾನಿಗಳು ಹೇಳ್ತಾರೆ. ಇನ್ನೊಂದು ರೋಗ ಬಂದಾಗ ಕೂಡ ವ್ಯಕ್ತಿ ಯಾವುದೇ ಸುಖದ ಅಪೇಕ್ಷೆಯನ್ನು ಪಡೋದಿಲ್ಲ. ಯಾಕಂದರೆ ಎಲ್ಲ ರುಚಿಗಳು ಸತ್ತು ಬಿದ್ದಿರ್ತವೆ, ಕೇವಲ ಆರೋಗ್ಯ ಸರಿಯಾದರೆ ಸಾಕು ಅಂತ ಅಂದ್ಕೊಂಡಿರ್ತಾನೆ. ಈ ಮೂರೂ ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ಏನು ವೈರಾಗ್ಯ ಬರುತ್ತಲ್ಲ, ಇದು ಜೀವನ ಪೂರ್ತಿ ಶಾಶ್ವತವಾಗಿ ಉಳ್ಕೊಬಿಟ್ರೆ ಅವನೊಬ್ಬ ದೊಡ್ಡ ಜ್ಞಾನಿಯಾಗ್ಬಿಡ್ತಾನೆ ಅಂತ. ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ ಮತ್ತು ಈ ರೋಗ ಬಂದಾಗಿರ್ತಕ್ಕಂಥ ವೈರಾಗ್ಯ ಮೂರು ಒಬ್ಬ ವ್ಯಕ್ತಿಗೆ ಉಳ್ಕೋಬೇಕು ಅಂತ. ಈಗ ಸ್ಮಶಾನದ ವೈರಾಗ್ಯ ಅಂದರೆ ಇಲ್ಲಿ ಶವವನ್ನು ನೋಡಿ ದುಃಖ ಪಡ್ತಾರೆ ಪ್ರತಿಯೊಬ್ಬರು. ಅದಕ್ಕೆ ಗುರುಗಳು ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಚಾರಗಳನ್ನ ಉದಾಹರಣೆಗಳ ಮೂಲಕ ಕೊಡ್ತಾರೆ. ಅದನ್ನು ನೋಡೋಣ. ಯಮನು ಬಂದೇ ಬರುವ, ಜೀವವನು ತಾಸೆಳೆವ, ಬೇಡೆಂದು ಬೇಡಿದರು ಪೋಗನವನು. ಧನರಾಶಿ ನಿನಗೀವೆ, ಸತಿಪುತ್ರ ರಸುವೀವೆ, ಪೋಗೆಂದು ಮಣಿದೊಡಂ ಕದಲನವನು. ನಾನೇ ಮಹಾಜ್ಞಾನಿ, ನಾ ಧನಿಕ, ನಾ ವೀರ, ಬಿಡು ಬಿಡೆಂದೆರಗಿದರು ಮೊಗದಿರುಹನು. ನಿಮಿಷ ಮಾತ್ರವು ಜೀವವನ್ನು ಬಿಡದೆ ಕಸುಕೊಂಡು ದೇಹವನ್ನು ಕಡೆನೂಕಿ ಮುಂದೆ ಸರಿವಂ. ಅಂದರೆ ಯಮನು ಬರ್ತಾನೆ. ಈಗ ಇಲ್ಲಿ ದ್ವೈತದ ವಿಚಾರವಾಗಿಯೇ ಮಾತಾಡ್ತಾ ಹೋಗೋಣ. ಸಾವು ಅಂತ ಬಂದರೆ ಯಾರು ಬರ್ತಾರೆ ಅಂತ, ಯಮ ಬಂದು ನಮ್ಮ ಜೀವವನ್ನು ಸೆಳೆದುಕೊಂಡು ಹೋಗ್ತಾನೆ ಅಂತ ಅರ್ಥ. ಅಂದರೆ ಸಾವು ಅನ್ನೋದು ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಯಮನು ಬಂದೇ ಬರುವ, ಜೀವವನ್ನು ತಾಸೆಳೆವ, ಈ ದೇಹವನ್ನು ಇಲ್ಲೇ ಬಿಟ್ಟು ನಮ್ಮನ್ನು ಅಥವಾ ಜೀವಾತ್ಮ ಭಾವದಿಂದ ಇರತಕ್ಕಂಥ ನಮ್ಮನ್ನು ಸೆಳೆದುಕೊಂಡು ಹೋಗ್ತಾನೆ. ಜೀವವನ್ನು ತಾಸೆಳೆವ, ಬೇಡೆಂದು ಬೇಡಿದರು ಪೋಗನವನು. ಅಯ್ಯೋ ಯಮ ಬಂದ್ಬಿಟ್ಯಾ, ನನ್ನ ಮೊಮ್ಮಕ್ಳಿಗೆ ಮದುವೆ ಇದೆ ಅಥವಾ ಮಕ್ಳಿಗೆ ಮದುವೆ ಇದೆ, ನಾಳೆ ಮುಂಜಿ ಇದೆ, ಶಾಸ್ತ್ರ ಇದೆ, ಗೃಹ ಪ್ರವೇಶ ಇದೆ, ಮಗನಿಗೆ ಬುದ್ಧಿ ಹೇಳಿಲ್ಲ, ನಂದಷ್ಟು ದೂರ ಮಗ ಬಂದ್ಬಿಡ್ತಾನೆ, ತಿಳುವಳಿಕೆ ಹೇಳ್ಬಿಟ್ಟು ಬರ್ತೀನಿ, ಇವೇನೇ ಹೇಳಿದ್ರೂ ಕೂಡ ಬೇಡೆಂದು ಬೇಡಿದರು ಪೋಗನವನು. ಧನರಾಶಿ ನಿನಗಿವೆ, ಬೇಕಾದಷ್ಟು ನಿನಗೆ ಧನರಾಶಿಯನ್ನು ನಾನು ಸಂಪಾದನೆ ಮಾಡಿಟ್ಟಿದ್ದೀನಿ, ಎಲ್ಲನೂ ನಿನಗೆ ಕೊಡ್ತೀನಿ. ಸತಿಪುತ್ರ ರಸುವಿವೆ, ನನ್ನ ಬರಲು ನನ್ನ ಹೆಂಡತಿ ಮಕ್ಕಳು ಜೀವ ಕೊಡೋಕ್ಕೆ ತಯಾರಿದ್ದಾರೆ, ಅವ್ರನ್ನ ಕರ್ಕೊಂಡು ಹೋಗು, ನನ್ನನ್ನು ಬಿಟ್ಬಿಡು. ಇವ್ಯಾವುದು ಹೇಳಿದ್ರು ಪೋಗೆಂದು ಮಣಿದೊಡಂ, ನೀನು ಹೋಗು ಇವ್ರನ್ನೆಲ್ಲ ಕರ್ಕೊಂಡು ಅಂತ ಹೇಳಿದ್ರು ಪೋಗೆಂದು ಮಣಿದೊಡಂ, ಹೋಗು ಅಂತ ನಾವು ಶರಣಾದರೂ ಕೂಡ ಕದಲನವನು. ನಾನೇ ಮಹಾಜ್ಞಾನಿ, ನಾನು ಧನಿಕ, ನಾನು ವೀರ, ನಾನು ದೊಡ್ಡ ಜ್ಞಾನಿ, ನಾನು ಧನಿಕ, ನಾನು ವೀರ, ಬಿಡು ಬಿಡೆಂದೆರಗಿದರು, ಬಿಡು ಅಂತ ನಾವು ಅವನಿಗೆ ಕಾಲಿಗೆ ಬಿದ್ದರೂ ಕೂಡ ನಮ್ಮನ್ನು ಮೊಗದಿರುಹನು, ನಮ್ಮನ್ನು ಯಾವುದೇ ಕಾರಣಕ್ಕೂ ಅವನು ಬಿಟ್ಟುಕೊಡೋದಿಲ್ಲ. ನಿಮಿಷ ಮಾತ್ರವು ಜೀವವನ್ನು ಬಿಡದೆ ಕಸುಕೊಂಡು ದೇಹದ ಶಕ್ತಿಯೆಲ್ಲವನ್ನು ಅವನು ಸೆಳೆದುಕೊಂಡು ದೇಹವನ್ನು ಕಡೆನೂಕಿ ಮುಂದೆ ಸರಿವಂ, ಈ ದೇಹವನ್ನು ಅಲ್ಲೇ ಬೀಸಾಕಿ ನಮ್ಮನ್ನು ಸೆಳೆದುಕೊಂಡು ಹೋಗ್ತಾನೆ. ಅಂದರೆ ಅದರ ಅರ್ಥ, ಆಯು ಪ್ರಮಾಣ ನಮಗೆ ಕುಂಡಲಿನಿಯಲ್ಲಿ ಎಷ್ಟು ನಿಗದಿಯಾಗಿರ್ತದೋ ಅಷ್ಟು ಇರೋವರೆಗಿದ್ದು ನಾವು ಬೇಡ ಅಂದ್ರೂ ಬೇಕಾದಷ್ಟು ಆಸೆ ಇಟ್ಕೊಂಡಿದ್ರು ಕೂಡ ಈ ದೇಹವನ್ನು ಇಲ್ಲೇ ಬೀಸಾಕಿ ನಾವು ಮುಂದಿನ ದೇಹಕ್ಕೆ ಪ್ರಯಾಣವನ್ನು ಬೆಳೆಸಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನಿಲ್ಲಿಸೋಕ್ಕಾಗೋದಿಲ್ಲ, ಎಷ್ಟು ವರ್ಷ ಬದುಕಿದ್ರೂ ಕೂಡ. ಇದು ನಾವು ಶವವನ್ನು ನೋಡಿ ದುಃಖ ಪಡುವಾಗ ನಮಗೂ ಕೂಡ ತಿಳುವಳಿಕೆ ಮಾತು, ನಾವು ಕೂಡ ಒಂದು ದಿನ ಈ ರೀತಿಲಿ ಹೋಗುವಂಥವ್ರೆ ಅಂತ. ಅದರಿಂದ ಲಸು ದೊರೆದ ಕಾಷ್ಟವನ್ನೇ ನೋಡಿ ಬಹು ದುಃಖವನ್ನೇಕೆ ಪೊಂದಳವಿ ರಕಟ. ನೀವೆಲ್ಲ ಸಾವಿಲ್ಲದಂತಿರುವಿರೇನು,
ಸ್ತ್ರೀ ಪುರುಷರೇ ಮೂಢರೆಂದೇಕೆನಿಪಿರಿ. ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವೆಲ್ಲ ಇದಕ್ಕೋಸ್ಕರ ನೀವು ಯಾಕೆ ಶವವನ್ನು ನೋಡಿ ಯಾಕೆ ದುಃಖ ಪಡ್ತೀರಿ? ನೀವೆಷ್ಟೇ ಹತ್ರೂ ಕೂಡ ನೀವೆಲ್ಲ ಸಾವಿನಿಂದ ತಪ್ಪಿಸ್ಕೊಳ್ತೀರೇನು? ಸಾಧ್ಯವೇ ನಿಮ್ಮಿಂದ? ಮೂಢರಂತೆ ಯಾಕೆ ದುಃಖವನ್ನು ಪಡ್ತೀರಿ? 8 ಗೇಣಿನ ದೇಹ ರೋಮಗಳೆಂಟು ಕೋಟಿಯು. ಗೊತ್ತಾಗ್ತಾ ಇದೆಯಲ್ವಾ? 8 ಗೇಣಿನ ದೇಹ ರೋಮಗಳೆಂಟು ಕೋಟಿಯು, ಕೀಲ್ಗಳ 68 ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು, ನೆಂಟ ನೀ ನಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು, ದೇಹದಲ್ಲುಂಟೆ ಪುರುಷ ಪರಮ ಪುರುಷಾರ್ಥ, ರಕ್ಷಿಸು ನಮ್ಮ ನನವರತ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಕನಕದಾಸರ ರಚನೆ ಇದು. 8 ಗೇಣಿನ ದೇಹ. ಒಂದು ಗೇಣು ಅಂದರೆ ನಮ್ಮ ಹೆಬ್ಬೆರಳು ಮತ್ತು ಕಿರುಬೆರಳನ್ನು ನೇರವಾಗಿ ಅದು ಆ ಕಡೆ ದಿಕ್ಕು ಈ ಕಡೆ ದಿಕ್ಕು ವಿರುದ್ಧ ದಿಕ್ಕಿನಲ್ಲಿ ಅಗಲವಾಗಿ ಮಾಡಿದ್ರೆ ಒಂದು ಗೇಣು ಬರುತ್ತೆ. ಅರ್ಧ ಅಡಿಗಿಂತ ಸ್ವಲ್ಪ ಜಾಸ್ತಿ ಬರುತ್ತೆ. ಅದನ್ನು ಒಂದು ಗೇಣು ಅಂತ ಕರೀತಾರೆ. ಈ ಗೇಣು 8 ನಮ್ಮ ಕಾಲಿಂದ ತಲೆವರೆಗೂ ನಮ್ಮ ಶರೀರ 8 ಗೇಣು ಇರ್ತದೆ. ಇದು 8 ಅಳತೆ ಬರುತ್ತೆ. ಅಷ್ಟೇ ಉದ್ದ ನಮ್ಮ ದೇಹ ಇರೋದು. ಅವರವ್ರ ಕೈಯಲ್ಲಿ ಅವರವ್ರ ದೇಹ 8 ಗೇಣು ಬರುತ್ತೆ. ಬೇಕಾದ್ರೆ ನೀವು ಅಳತೆ ಮಾಡ್ಕೊಂಡು ನೋಡ್ಕೊಳ್ಳಿ. 8 ಗೇಣಿನ ದೇಹ, ರೋಮಗಳು 8 ಕೋಟಿ. ನಮ್ಮ ಶರೀರದಲ್ಲಿರ್ತಕ್ಕಂಥ ಮೈ ಮೇಲೆ ಇರ್ತಕ್ಕಂಥ ಕೂದಲುಗಳಿದೆಯಲ್ಲ, ಈ ರೋಮಗಳು ಇದು 8 ಕೋಟಿ ಇದೆಯಂತೆ. ಜ್ಞಾನಿಗಳು ಲೆಕ್ಕ ಹಾಕಿರ್ತಾರೆ, ನಮಗೇನು ಗೊತ್ತಾಗುತ್ತೆ? ನಾವು 100 ಎಣ್ಸಗಂಟ ಸಾಕಾಗ್ಬಿಟ್ಟಿರ್ತೀವಿ. ಕೀಲುಗಳ 68, ನಮ್ಮ ಶರೀರದಲ್ಲಿರ್ತಕ್ಕಂಥ ಮೂಳೆಗಳ ಜಾಯಿಂಟ್ಗಳಿದೆಯಲ್ಲ, ಕೀಲುಗಳು, ಇವು 68 ಭಾಗ ಇದೆಯಂತೆ. 68 ಕಡೆ ಇದೆಯಂತೆ ಈ ಜಾಯಿಂಟ್ಗಳು. ಮಾಂಸಗಳಿಂದ ಮಾಡಿದ ಮನೆಯ ಮನವೊಲಿದು. ಹೀಗೆ ಮಾಂಸಗಳಿಂದ ಆಗಿರ್ತಕ್ಕಂಥ ಈ ಶರೀರವೆಂಬ ಮನೆಯನ್ನು ನಾವು ಮನವೊಲಿದು ಅಂದರೆ ಅದರ ಮೇಲೆ ಹೆಚ್ಚು ಅಭಿಮಾನವನ್ನು ಇಟ್ಟುಕೊಂಡು, ನೆಂಟ ನೀನಗಲಿದೊಡೆ, ಯಾರೋ ಒಳಗಿರ್ತಕ್ಕಂಥ ಪರಮಾತ್ಮ ನೀನಗಲಿದೊಡೆ, ಈ ಶರೀರವನ್ನು ಬಿಟ್ಟು ಹೋದ ಕಾಲಕ್ಕೆ ಒಣ ಹೆಂಟೆಯಲ್ಲಿ ಮುಚ್ಚುವರು. ಅಂದರೆ ನಮ್ಮನ್ನು ಮಣ್ಣಿನಲ್ಲಿ ಮುಚ್ಚಿಬಿಡ್ತಾರೆ. ಯಾಕೆ? ಪ್ರಾಣ ಹೋಯ್ತು ಅಂತ ತಗೊಂಡೋಗಿ ಮುಚ್ಚಿಬಿಡ್ತಾರೆ. ಒಣ ಹೆಂಟೆಯಲ್ಲಿ ಮುಚ್ಚುವರು, ದೇಹದಲ್ಲುಂಟೆ ಪರಪುರುಷಾರ್ಥ, ರಕ್ಷಿಸು ನಮ್ಮ ನನವರತ. ಈ ದೇಹದಲ್ಲಿ ಪರಪುರುಷಾರ್ಥ ಇದೆಯೇ ಅಂದರೆ ಪಾರಮಾರ್ಥ ಸಾಧನೆ ಈ ದೇಹದಲ್ಲಿ ಇದೆಯೇ ಅಂತ. ದೇಹವನ್ನು ನೆಚ್ಚಿ ಕೂತ್ರೆ ಏನೂ ಪ್ರಯೋಜನ ಇಲ್ಲ, ತಗೊಂಡೋಗಿ ಇದನ್ನು ಮುಚ್ಚುವಂಥದ್ದೇ. ಹಾಗಾದರೆ ಇದರಲ್ಲಿ ಪುರುಷಾರ್ಥ ಇಲ್ವಾ ಅಂದರೆ, ದೇಹವನ್ನು ಉಪಯೋಗಿಸ್ಕೊಂಡೇ ನಾವು ಪುರುಷಾರ್ಥವನ್ನು ಸಾಧನೆ ಮಾಡಬೇಕು, ಪಾರಮಾರ್ಥವನ್ನು ಸಾಧನೆ ಮಾಡಬೇಕು. ದೋಣಿ ಮುಖಾಂತರವೇ ನಾವು ಹೊಳೆ ದಾಟಬೇಕು. ಆದರೆ ಉಪಯೋಗಿಸ್ಕೊಳ್ಳುವ ಕಲೆಯನ್ನು ಕಲ್ತಿರಬೇಕು ಅಷ್ಟೆ. ಸತ್ತವರಿಗಳಲೇಕೆ ತನ್ನನ್ನು ಹೆತ್ತವರು ಒತ್ತವರುಗಳು, ತಾ ಸತ್ತು ಹೋಗುವರಲ್ಲದಿರುವರೆ ಮರುಗಲೇಕಿನ್ನು, ಮೃತ್ಯು ಬೆನ್ನಿನೊಳಿಹುದು ತಾವಿನ್ನತ್ತು ಮಾಡುವುದೇನು, ಪೂರ್ವದ ತೆತ್ತಿಗನು ನೀನೀಗ ರಕ್ಷಿಸು ನಮ್ಮ ನನವರತ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಸತ್ತವರಿಗಳಲೇಕೆ. ಹಂಗಂದ್ಬಿಟ್ಟು ನಾವು ಸುಮ್ಮನೆ ಇರ್ತೀವ? ಯಾರೋ ದೂರದ ಪರಿಚಯಸ್ಥರು ಒಬ್ಬರು ಸತ್ತೋಗಿರ್ತಾರೆ, ಸಂಬಂಧಿಗಳು ಅಳ್ತಾ ಇರ್ತಾರೆ, ಅಲ್ಲಿ ಹೋಗಿ ನಾವು ನೋಡ್ತಾ ನಿಂತಿರ್ತೀವಿ ಅಷ್ಟೇ. ಅದೇ ನಮ್ಮ ಮನೆಯಲ್ಲಿ ಆಪ್ತರು ಇಷ್ಟರು ಸತ್ತೋದಾಗ ನಾವು ಅಲ್ಲೋಗಿ ಸುಮ್ಮನೆ ನಿಂತಿದ್ವಲ್ಲ, ಆ ಥರ ಇರೋಕ್ಕಾಗುತ್ತಾ? ಅಳ್ತೀವಿ ನಾವು. ಅದಕ್ಕೆ ಕೇಳ್ತಾ ಇದ್ದಾರೆ, ಸತ್ತವರಿಗಳಲೇಕೆ ತನ್ನನ್ನು ಹೆತ್ತವರು ಒತ್ತವರುಗಳು. ನನ್ನನ್ನು ಹೆತ್ತವರು, ಒತ್ತವರು, ಸಾಕ್ತವರು, ಸಲಹದವರು ಎಲ್ಲರೂ ತಾ ಸತ್ತು ಹೋಗುವರಲ್ಲ, ಅವರು ಕೂಡ ಸಾಯುವಂಥವ್ರೆ. ಅವರು ಸತ್ತು ಹೋಗುವವರಲ್ಲದೆ ಇಲ್ಲೇ ಇರುವವರೇ, ಮರುಗಲೇಕಿನ್ನು, ಅವರು ಕೂಡ ಒಂದಿನ ಸಾಯುವಂಥವ್ರೆ. ಅವ್ರಿಗೋಸ್ಕರ ನೀನು ಯಾಕೆ ದುಃಖ ಪಡ್ತೀಯ? ಮೃತ್ಯು ಬೆನ್ನಿನೊಳಿಹುದು ತಾವಿನ್ನತ್ತು ಮಾಡುವುದೇನು. ಮೃತ್ಯು ಎಲ್ಲಿದೆ? ನಮ್ಮ ಬೆನ್ನ ಹಿಂದೆಯೇ ಇದೆ. ನಾವು ಸಾವಿಗೆ ಅಂಜಿ ಭಯಪಟ್ಟು ನಾನಾ ಥರದಲ್ಲಿ ಭಯಪಟ್ಟು ದುಃಖಿಸ್ತೀವಿ. ಆದರೆ ಮೃತ್ಯು ನಮ್ಮ ಬೆನ್ನ ಹಿಂದೆ ಸದಾಕಾಲ ಇರ್ತದೆ. ನಾವೇನು ಮಾಡ್ತೀವಿ? ರಾತ್ರಿ ಹೊತ್ತು ಎಂಥ ಕತ್ತಲೆಯೋ, ಸ್ಮಶಾನವೋ, ದೆವ್ವ ಭೂತ ಅಂತೆಲ್ಲ ಎದುರ್ಕೊಂಡು ಹಂಚ್ಕೊಂಡು ರಕ್ಷಣೆಯನ್ನು ಪಡ್ಕೊಳ್ಳೋದು, ರೂಮಲ್ಲಿ ಮನೆಯಲ್ಲಿ ಕೋಣೆಯಲ್ಲಿ ಔತ್ಕೊಳ್ಳೋದೆಲ್ಲ ಮಾಡ್ತೀವಿ. ಎಲ್ಲೇ ಔಸ್ಕೊಂಡ್ರು ನಮ್ಮ ಬೆನ್ನ ಹಿಂದೆ ಮೃತ್ಯು ಇರ್ತದೆ ಅಂದಮೇಲೆ ನಾವೆಲ್ಲಿ ಔತ್ಕೊಂಡ್ರು ತಾನೇ ಏನು ಬಿಡ್ತದ? ಅದರಿಂದ ನಾವು ಇಲ್ಲಿ ಮೃತ್ಯುವಿಗೆ ಭಯಪಡುವುದು ವ್ಯರ್ಥ. ಯಾಕೆ? ಮೃತ್ಯು ಬೆನ್ನಿನೊಳಿಹುದು ತಾವಿನ್ನತ್ತು ಮಾಡುವುದೇನು, ಪೂರ್ವದ ತೆತ್ತಿಗನು ನೀನೀಗ ರಕ್ಷಿಸು ನಮ್ಮ ನನವರತ. ಅದರಿಂದ ನೀನು ನಮ್ಮನ್ನು ರಕ್ಷಣೆ ಮಾಡು ಪರಮಾತ್ಮ ಅಂತ ಇಲ್ಲಿ ಸದ್ಗುರುನಾಥನನ್ನು ಬೇಡ್ತಾ ಇದ್ದೀವಿ ಅಂತ ಇಲ್ಲಿ ಗುರುಗಳು ತಿಳಿಸ್ತಾ ಇದ್ದಾರೆ. ಇದಕ್ಕೆ ಒಂದು ಚಿಕ್ಕ ಕತೆ. ಒಬ್ಬ ಹುಡುಗ ಜನಿಸಿದಾಗ ತಾಯಿ ಹತ್ರ ಒಬ್ರು ಯಾರೋ ಹೇಳಿದ್ರಂತೆ, ಜ್ಯೋತಿಷ್ಯ ನೋಡಿದವರು, ಈ ಹುಡುಗ ಚಕ್ರ ಹರಿದು
ಸಾವನ್ನಪ್ತಾನೆ ಅಂತ ಹೇಳ್ಬಿಟ್ರಂತೆ. ತಾಯಿ ಬಹಳ ಜೋಪಾನ ಮಾಡಿದ್ಲಂತೆ ಜ್ಯೋತಿಷ್ಯ, ಯಾಕಂದರೆ ಆ ಜ್ಯೋತಿಷ್ಯ ಹೇಳಿದವನು ಹೇಳಿದ ಮಾತುಗಳು ಚೆನ್ನಾಗಿ ನಡೀತಾ ಇತ್ತು, ಅದರಂತೆ ಆಗ್ತಾಯಿತ್ತು. ಈ ಸತ್ಯ ತಾಯಿಗೆ ಗೊತ್ತಾಯಿತು. ಭಾಳ ಜೋಪಾನವಾಗಿ ಮನೆಯಿಂದ ಎಲ್ಲೂ ಹೊರಗೆ ಕಳಿಸ್ತಾ ತುಂಬ ಜೋಪಾನವಾಗಿ ಸಾಕಿದ್ಲಂತೆ. ಮೃತ್ಯು ಸಮಯ ಬಂತು. ಮೃತ್ಯು ಸಮಯ ಬಂದಾಗ ಆ ಹುಡುಗ ಕೇಳಿದಂತೆ, ಅಮ್ಮ ರೊಟ್ಟಿ ಮಾಡ್ಕೊಡಮ್ಮ ನನಗೆ ಅಂತ. ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ರಾಗಿ ರೊಟ್ಟಿಯನ್ನು ಸ್ವಲ್ಪ ಥಿಕ್ನೆಸ್ ಆಗಿ ದಪ್ಪಾಗಿ ಸುಡ್ತಾಯಿದ್ರು. ಅದು ಚಕ್ರಾಕಾರದಲ್ಲಿ ಇರ್ತಾಯಿತ್ತು, ಗಟ್ಟಿಯಾಗಿರ್ತಿತ್ತು. ಈಕೆ ಚೆನ್ನಾಗಿ ಗರಿಗರಿಯಾಗಿ ರೊಟ್ಟಿಯನ್ನು ಸುಟ್ಟಾದ್ಮೇಲೆ ಆ ಹುಡುಗ ಹಾಲಲ್ಲಿ ಮಧ್ಯದ ನಡುಮನೆಯಲ್ಲಿ ಮಲ್ಕೊಂಡಿದ್ದ. ಸುಟ್ಟಾದ್ಮೇಲೆ ಅಮ್ಮ ರೊಟ್ಟಿ ಅಂತ ಕೇಳಿದಾಗ ತಗೋ ಸುಟ್ಟಿದ್ದೀನಿ ಅಂತ ಹೀಗೆ ಬಿಸಾಕಿದ್ಲು. ಗಟ್ಟಿಯಾಗಿತ್ತಲ್ಲ, ಅದೇನು ಆಗಲ್ಲ ಅಂತ. ಅದು ಸರ್ವೇ ಸಾಮಾನ್ಯ. ಅದು ಹಳ್ಳಿಗಳ ಕಡೆ ಇಂಥ ಪದಾರ್ಥಗಳನ್ನ ಈ ಥರ ಪಕ್ಕದಲ್ಲೇ ಇದ್ದಾನಲ್ಲ ಅಂತ ರೊಟ್ಟಿನ ಹಿಂಗೆ ಎಸೆದ್ಲು. ಆ ಎಸೆದ ತಕ್ಷಣ ರೊಟ್ಟಿ ಏನು ಮಾಡ್ತು, ಎಸೆದ್ದು ಅಲ್ಲಿ ಬಿದ್ದು ಚಕ್ರದ ರೀತಿಯಲ್ಲಿ ಉರುಳ್ಕೊಂಡು ಹೋಗಿ ಆ ಹುಡುಗನ ಮೇಲೆ ಹರಿದುಕೊಂಡೋಯ್ತು. ಅಷ್ಟೇ, ಆ ಹುಡುಗ ಪ್ರಾಣ ಬಿಟ್ಟ. ಏನಾಯಿತು, ಚಕ್ರ ಹರಿದು ಹುಡುಗನ ಪ್ರಾಣ ಹೋಗುತ್ತೆ ಅಂತ ಜ್ಯೋತಿಷ್ಯ ಹೇಳಿದ. ಇಲ್ಲಿ ರೊಟ್ಟಿಯೇ ಚಕ್ರದ ಆಕಾರದಲ್ಲಿ ಉರುಳ್ಕೊಂಡು ಹೋಗಿ ಆ ಹುಡುಗ ಪ್ರಾಣವನ್ನು ಬಿಟ್ಟ. ಅಂದರೆ ಇದು ಯಾಕೆ ಅಂದರೆ, ಮೃತ್ಯು ಬೆನ್ನ ಹಿಂದೆ ಇರ್ತದೆ ಅನ್ನೋ ಮಾತಿಗೆ ಈ ಮಾತನ್ನು ನಾನಿಲ್ಲಿ ಉದಾಹರಣೆಯಾಗಿ ಕೊಡಲಿಕ್ಕೆ ಇಚ್ಛೆಪಟ್ಟಿದ್ದು. ಅದಕ್ಕೆ ಮೃತ್ಯು ಬೆನ್ನಿನೊಳಿಹುದು ತಾವಿನತ್ತು ಮಾಡುವುದೇನು, ಪೂರ್ವದ ತೆತ್ತಿಗನು ನೀನೀಗ ರಕ್ಷಿಸು ನಮ್ಮ ನನವರತ ಅಂತ ಗುರುಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.